ಜಾನುವಾರು ಸಾಕಾಣಿಕೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಮೂಲಕ ಅನುಮತಿ ಪಡೆಯಬೇಕು ಎನ್ನುವಂತಹ ಹಸಿರು ಪೀಠದ ನಿರ್ಧಾರವನ್ನು ರಾಜ್ಯದ ಜಾನುವಾರು ಸಾಕಾಣಿಕೆಗಾರರು ಸಹಿತ ಸಹಕಾರಿಗಳೆಲ್ಲರೂ ಕೂಡ ವಿರೋಧಿಸುತ್ತಾರೆ ಅಂತ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ಮಂಗಳೂರು ಹಾಗೂ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಇವುಗಳ ಜಂಟಿ ಆಶ್ರಯದಲ್ಲಿ ಬ್ರಹ್ಮಗಿರಿಯ ಲಯನ್ಸ್ ಭವನದಲ್ಲಿ ನಡೆದ 67ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಸಮಾರೋಪ ಹಾಗೂ ನಂದಿನಿ ಆನ್ ವೀಲ್ಸ್ ವಾಹನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಹಸಿರು ಪೀಠದ ಮೂಲ ಉದ್ದೇಶವೇ ತಪ್ಪು. ಇದರಿಂದ ಹೈನುಗಾರಿಕೆ ಹಾಗೂ ಹೈನುಗಾರರಿಗೆ ಸಮಸ್ಯೆ ಉಂಟಾಗಲಿದೆ. ಕೊರೋನಾ ಸಂಕಷ್ಟದ ಕಾಲದಲ್ಲಿ 3 ಸಹಕಾರಿ ಬ್ಯಾಂಕುಗಳು ಸದೃಢವಾಗಿದ್ದು, ಜಿಲ್ಲೆಯ ರೈತರು ಕೇವಲ ಕೃಷಿಯೊಂದರಲ್ಲೇ ಅವಲಂಬಿತರಾಗದೆ ಹೈನುಗಾರಿಕೆ ಹಾಗೂ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಹೀಗಾಗಿ ಕರಾವಳಿ ಜಿಲ್ಲೆಯಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿದರು. ಆಸ್ಪತ್ರೆಗಳಲ್ಲಿ ಜನಸೇವೆ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಮುಂದಕ್ಕೆ ಕಾನೂನು ಬರಲಿಕ್ಕಿದೆ. ಸದಾನಂದಗೌಡರು ಹೇಳಿದ್ದಾರೆ, ನೀವು ಏನು ವೈದ್ಯರು ಕೊಟ್ಟ ಮದ್ದಿನ ಚೀಟಿಯನ್ನು ಕೊಂಡೋಗಿ ಜನರಿಕ್ ಔಷಧಿಯಲ್ಲಿ ಕೊಟ್ಟರೆ, ನಾವೀಗ ಒಂದು ಆ್ಯಪ್ ಮಾಡ್ತಾ ಇದ್ದೇವೆ. ಆ್ಯಪ್ ಕೊಟ್ಟರೆ ಅದರಲ್ಲಿ ನಿಮ್ಮ ಇಂಗ್ಲೀಷ್ ಮದ್ದಿನ ಏನು ಮೆಡಿಸಿನ್ ಇದೆ ಅದರಲ್ಲಿ ಹಾಕಿದರೆ ಆಲ್ಟರ್ನೇಟಿವ್ ಜನರಿಕ್ ಔಷಧಿ ಏನು ಅನ್ನುವಂಥದ್ದನ್ನು ನಮಗೆ ಅದರಲ್ಲಿ ಬರ್ತದೆ. ಅದನ್ನು ಮಾಡಿದಾಗ ಹೆಚ್ಚು ಜನರ ಉಪಯೋಗಕ್ಕೆ ಬದುಕಿಗೆ ಕೂಡ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಒಂದು ಸಹಕಾರ ಕ್ಷೇತ್ರ ಕೆಲಸ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಹೇಳಿಕೊಂಡು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕ ಮಾತನಾಡಿದ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ರವಿರಾಜ್ ಹೆಗ್ಡೆ, ಪ್ರಸ್ತುತ ದಿನಗಳಲ್ಲಿ ಡಿಜಿಟಲೈಸೇಷನ್ ಅತ್ಯಂತ ಅಗತ್ಯ ಇದ್ದು, ಈಗಾಗಲೇ ಡೀಲರ್ಗಳಿಂದ ಮೊಬೈಲ್ ಆಪ್ ಮೂಲಕ ಇಂಡೆಂಟ್ ಪಡೆಯಲಾಗುತ್ತದೆ. ಇನ್ನು ಮುಂದೆ ಇದನ್ನ ಎಲ್ಲಾ ಸಹಕಾರಿ ಸಂಘಗಳಿಗೂ ಅಳವಡಿಸಲು ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಮ್ಮ ಎಲ್ಲ ವಿಚಾರಗಳನ್ನು ಒಂದಷ್ಟು ಮಂದಿಗೆ ನಾವು ಈಗ ಕೊಡ್ತಾ ಇದ್ದೇವೆ. ಇದು ಡಿಜಿಟಲೈಸೇಷನ್, ಇದನ್ನು ನಾವು ಬಿಟ್ಟುಬಿಟ್ರೆ ಇದು ಒಳ್ಳೆಯದುಂಟು ಹಾಳು ಉಂಟು. ಆದ್ರಿಂದ ಇದು ಒಳ್ಳೆತನಕ್ಕೆ ಸಹಕಾರಿ ಸಂಘದಲ್ಲಿ ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಪಾರದರ್ಶಕವನ್ನು ಉಳಿಸ್ಕೊಳ್ಳಿಕ್ಕೆ, ವಿಶ್ವಾಸ ಮತ್ತು ನಂಬಿಕೆಯನ್ನು ಹೆಚ್ಚು ಮಾಡಲಿಕ್ಕೆ ಬಹುಶಃ ಈ ಡಿಜಿಟಲೈಸೇಷನ್ ಬೇಕಾಗ್ತದೆ. ಸಮಾರಂಭದಲ್ಲಿ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷ ಜಯಕರ ಶೆಟ್ಟಿ ಇಂದ್ರಾಳಿ ಮಾತನಾಡಿದರು. ಒಕ್ಕೂಟದ ಜಿಲ್ಲಾ ಮಟ್ಟದ ಅತ್ಯುತ್ತಮ ಡೀಲರ್ಗಳನ್ನು ಗುರುತಿಸಿ ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತ್ಯುತ್ತಮ ಸಾಧನೆ ತೋರಿದ ಹಾಲು ಉತ್ಪಾದಕರ ಮತ್ತು ಡೀಲರ್ಗಳ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಸಮಾರಂಭದಲ್ಲಿ ಒಕ್ಕೂಟದ ಉಪಾಧ್ಯಕ್ಷ ಪ್ರಕಾಶ್ ಚಂದ್ರ ಶೆಟ್ಟಿ, ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಎಸ್ಟಿ ಸುರೇಶ್, ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ದೇವಿ ಪ್ರಸಾದ್ ಶೆಟ್ಟಿ ಹಾಗೂ ಒಕ್ಕೂಟದ ವಿವಿಧ ನಿರ್ದೇಶಕರುಗಳು ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.